ಹಿಂದುತ್ವವಾದಿಗಳ ಗುಂಡಿಗೆ ಎದೆಯೊಡ್ಡಿ ಹುತಾತ್ಮರಾದ ದಿಟ್ಟ ಪತ್ರಕರ್ತೆ ಗೌರಿ ಲಂಕೇಶ್ ರವರ ನೆನಪಿನಲ್ಲಿ ಗೌರಿ ಮೆಮೋರಿಯಲ್ ಟ್ರಸ್ಟ್ನಿಂದ ಗೌರಿ ನೆನಹೋ ಕಾರ್ಯಕ್ರಮವು ಚಾಮರಾಜಪೇಟೆಯಲ್ಲಿ ನಡೆಯಿತು. ಗೌರಿ ಲಂಕೇಶ್ ಅವರು ಹತ್ಯೆಯಾಗಿ 4 ವರ್ಷ ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಚಾಮರಾಜಪೇಟೆಯಲ್ಲಿರುವ ಗೌರಿ ಲಂಕೇಶ್ ರವರ ಸಮಾಧಿ ಬಳಿ ಗೌರವ ಸಲ್ಲಿಸಲಾಯಿತು. ಗೌರಿ ಲಂಕೇಶ್ ರವರು ನಮ್ಮನ್ನ ಅಗಲಿ 4 ವರ್ಷಗಳಾಗಿವೆ. ಬನ್ನಿ ಸೇರೋಣ, ಗೌರಿ ಹಾದಿಯಲ್ಲಿ ಮುನ್ನಡೆಯೋಣ ಘೋಷವಾಕ್ಯದೊಂದಿಗೆ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಚಿಂತಕರಾದ ಬಿಟಿ ಲಲಿತಾ ನಾಯಕ್, ಗೌರಿ ಮೆಮೋರಿಯಲ್ ಟ್ರಸ್ಟ್ನ ಕಾರ್ಯದರ್ಶಿ ದೀಪು ಅವರು ಗೌರವ ಶ್ರದ್ಧಾಂಜಲಿ ಅರ್ಪಿಸಿದರು. ಪರಿಸ್ಥಿತಿಗಿಂತ ಇನ್ನೂ ಹದಗೆಟ್ಟು ಹೋಗ್ತಾ ಇದೆಲ್ಲ. ಬಟ್ ಜನ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಅದು ಕಡಿಮೆ ಸ್ಪೇಸ್ ಸಿಗ್ತಾ ಇದ್ರು ಫ್ರೀಡಮ್ ಆಫ್ ಸ್ಪೇಸ್ ಫಾರ್ ಸ್ಪೀಚ್ ಆಗಲಿ ಪ್ರೆಸ್ ಆಗಲಿ ಕಡಿಮೆ ಆಗ್ತಾ ಇದ್ರು ಗೌರಿ ಅಂತೂ ಇನ್ನೂ ಜನ ಇದ್ದಾರಲ್ಲ ಅನ್ನೋದೇ ಒಂದು ಹೆಮ್ಮೆ ವಿಷಯ. ಗೊತ್ತಿರೋಗೆಲ್ಲ ಜರ್ನಲಿಸ್ಟಿಗೆ ಅಟ್ಯಾಕ್ ಆಗ್ತಾಯಿದೆ, ಮೀಡಿಯಾ ರೈಡ್ ಆಗ್ತಾಯಿದೆ. ಒಂದು ಸರ್ಕಾರದ ವಿರುದ್ಧ ಬರೆದರೆ ಯಾರು ಬರೆಯೋಕ್ಕೆ ಹಿಂದೇಟು ಹಾಕೋಂಥ ಸ್ಥಿತಿ ತಂದಿಟ್ಟಿದ್ದಾರೆ. ಅಪ್ಪ ಇದ್ದೀರಿ ಏನು ಮಾಡೋರು, ಗೌರಿ ಇದ್ದೀರಿ ಏನು ಮಾಡೋರು ಅಂತ ಆಲೋಚನೆ ಯಾವಾಗಲೂ ನನ್ನ ಕಾಡ್ತಾ ಇರೋದು. ಹೋರಾಟ ನಿಂತಿಲ್ವಲ್ಲ, ಮುಂದೆ ಹೊಡಿತಾ ಇದೆ. ನಿಮ್ಮ ಇಲ್ಲಿರೋರು ಇಷ್ಟು ಜನ ಬಂದಿದ್ದೀರಾ, ಅದಕ್ಕೆ ಒಂದು ಸಂತೋಷ ಆಗ್ತದೆ. ಗೌರಿ ಮೆಮೋರಿಯಲ್ ಟ್ರಸ್ಟ್ ಆಗಲಿ, ಗೌರಿ ಅಂತ ಆಲೋಚನೆ ಇರೋ ಟಿ ಸ್ಟಾರ್ ಸೆಟಲ್ವಾಡ್ ಆಗಲಿ, ಎಲ್ಲರೂ ಶಿವಸುಂದರ್ ಎಲ್ಲರನ್ನೂ ಬರೆಯೋ ಮೂಲಕ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಹೋರಾಟ ಕಂಟಿನ್ಯೂ ಮಾಡ್ತಾರೆ. ಅದೊಂದೇ ಅವಳಿಗೆ ಜಸ್ಟಿಫೈ ಮಾಡೋದು. ಕರ್ಮಗಳು ಅರ್ಥದಲ್ಲಿ ನಿವೃತ್ತಿ ಘೋಷಿಸಿದರೂ ಕ್ರಿಯೆಯಿಂದಲೇ ವಾಕ್ಯ ಪೂರೈಸಿದ ವಚನಗಾರ. ಸಂಭ್ರಮದ ವ್ಯಸನವಿಲ್ಲದೆ, ಸಾರ್ಥಕತೆಯ ಗೀಳಿಲ್ಲದೆ, ಸತ್ತ ನಂತರವೂ ಸಾರ್ಥಕವಾಗಿ ಬದುಕುತ್ತಿರುವ ಸಂಗಾತಿ. ಹೊರಗೆ ಧಾವಂತವಿದ್ದರೂ ಒಳಗೆ ನಿಪುಣವಾದ, ಬಹಿರಂಗದಲ್ಲಿ ಬೆಂದು ಅಂತರಂಗದಲ್ಲಿ ಶುದ್ಧವಾದ, ಒಳಗು ಹೊರಗೆಂಬ ಭಿನ್ನವಳೆಯುತ್ತ ಬಯಲು ಆಲಯವಾದ, ಜಗವನ್ನೆಲ್ಲ ತುಂಬಿಕೊಂಡ ಮಹಾಮನೆಯಾದ. ಸುಡು ಸತ್ಯಗಳಿಗೆ ಸಂಯಮದ ನೀರಿರಸಲಿಲ್ಲ, ಬೆತ್ತಲೆಯ ಜಗತ್ತಿಗೆ ವಿದ್ವತ್ತಿನ ಬಟ್ಟೆ ತೊಡಿಸಲಿಲ್ಲ, ಸತ್ಯೋತ್ತರ ಮಿಥ್ಯೆಗಳಿಂದ ಮಾಹಿತಿ ಎಂಬ ಮುದ್ರೆಯೊತ್ತಲಿಲ್ಲ, ಕಂಡದ್ದನ್ನು ಕಂಡ ಹಾಗಲ್ಲದೆ ಮತ್ತೇನನ್ನೂ ಬರೆಯಲಿಲ್ಲ. ಹೌದು, ನಿನ್ನ ಮಾತಿನಲ್ಲಿ ಅಲ್ಲೆರಡು ಪದ ಇಲ್ಲೊಂದು ಚಿಹ್ನೆ ಬೇಕಿರಲಿಲ್ಲ. ಅಂದ ಮಾತ್ರಕ್ಕೆ ಗುಂಡಿನ ಗುರಿಯೇನು ಬದಲಾಗುತ್ತಿರಲಿಲ್ಲ. ಕೊಂದಿದ್ದುಂಟೆ ಎಂದಾದರೂ ಅಡ್ಡ ಗೋಡೆಯ ಮೇಲೆ ಕೂತ ನಾಜುಕಯ್ಯಗಳನ್ನು, ಧರ್ಮ ಬೀರುವೆ ಆದರೂ ಕೊಂದಿರೇಕೆ ಗಾಂಧಿಯನ್ನು, ಪ್ರೀತಿಯನ್ನು ಪ್ರೀತಿಸಿದೆ. ಈ ಸಂದರ್ಭ ಗೌರಿ ಲಂಕೇಶ್ ಅವರ ತಾಯಿ ಇಂದಿರಾ, ಸಹೋದರಿ ಕವಿತಾ ಲಂಕೇಶ್, ಗೌರಿ ಮೆಮೋರಿಯಲ್ ಟ್ರಸ್ಟ್ನ ಕೆಎಲ್ ಅಶೋಕ್, ನೂರ್ ಶ್ರೀಧರ್, ಶಿವಸುಂದರ್, ವಾಸು ಮೊದಲಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಚಾಮರಾಜಪೇಟೆ.